ಹಾಯ್ ನಮಸ್ಕಾರ ಎಲ್ರಿಗೆ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕೆ ಅಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿನಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ನ ಒಂದು ದೊಡ್ಡ ಕುಟುಂಬವಾಗಿದೆ. ಈ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಕತೆ ಅಂತ ಬನ್ನಿ ಒಂದು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಹೆಲೋ, ಹಾಯ್ ನಮಸ್ಕಾರ ಎಲ್ರಿಗೂ. ವಿ ಆರ್ ಗೋಯಿಂಗ್. ಹೊರಡೋಣ. ಯಾರೋ ಬೀಚ್ಗೆ ಹೋಗ್ಬೇಕು ಅಂತ ಹೇಳಿ ಹೊರಟೇ ಇಲ್ಲ, ಸಂಜೆ ಆದ್ರು. ಈ ಔಟ್ಫಿಟ್ ನಾನು ಮುಂಚೆ ಒಂದ್ಸತಿ ಹಾಕಿದೆ, ಯಾವಾಗ ಏನು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ. ನಾವು ಎಲ್ಲಿ ಹೋದ್ರೂ ಟ್ಯಾಕ್ಸಿನಲ್ಲಿ ಹೋಗ್ತೀವಿ. ಹೋಗ್ತಾ ಹೋಗ್ತಾ ನಿಮಗೆ ಕೆಲವೊಂದು ವಿಷಯಗಳು, ಹೊಸ ವಿಚಾರಗಳು ನಿಮಗೂ ಇದು. ಸೊ ಇಲ್ಲಿ ನಾವು ಟ್ಯಾಕ್ಸಿನಲ್ಲಿ ಹೋಗ್ತೀವಲ್ಲ, ಟ್ಯಾಕ್ಸಿ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ, ಆಯಿತಾ. ಸೊ ಇವ್ರು ನನಗೆ ಇವಾಗಷ್ಟೇ ಸ್ವಲ್ಪ ವಿಷಯ ಹೇಳ್ತಾ ಇದ್ರು ನಮ್ಮ ಟ್ಯಾಕ್ಸಿಯವರು. ನೀವು ATM ಹೋದಾಗ ಜಾಸ್ತಿ ಟ್ಯಾಕ್ಸಿ ಓಡಿಸೋರು ಪಾಕಿಸ್ತಾನದಿಂದ ಇರ್ತಾರೆ, ಇಲ್ಲ ಅಂದರೆ ನೇಪಾಳೀಸ್ ಅಥವಾ ಆಫ್ರಿಕಾದವರು, ನೈಜೀರಿಯಾದವರು ಅಲ್ವಾ. ಅದು ಬಿಟ್ಟರೆ ಟ್ರಾನ್ಸ್ಪೋರ್ಟ್ ಇರುತ್ತಲ್ಲ, ಈ ಲಾರಿ ಟ್ರಕ್ ಆಗಿರ್ಬೋದು, ರೋಡ್ ರಿಪೇರಿ ಕೆಲಸ, ಬೇರೆ ಕೆಲಸ ಎಲ್ಲ ಜಾಸ್ತಿ ಬಾಂಗ್ಲಾದೇಶಿಂದ ಮಾಡ್ತಾರೆ ಅಂತ. ಹೌದಾ? ಆಮೇಲೆ ನಮ್ಮ ಇಂಡಿಯಾದವ್ರು ಜಾಸ್ತಿ ಏನೇ ಇದ್ರು ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡೋದು, ಅಥವಾ ಜಾಸ್ತಿ ಕೇರಳದವರೆಲ್ಲ ಈ ಹಾಸ್ಪಿಟಲ್ಸ್, ಫಾರ್ಮಸಿ. ಹಾಸ್ಪಿಟಲ್ ಅಂತೂ ಮೆಜಾರಿಟಿ ಕೇರಳದೇ, ಎಸ್ಪೆಷಲಿ ನರ್ಸಿಂಗ್, ಪ್ಯಾರಾಮೆಡಿಕಲ್ ಎಲ್ಲೋದ್ರೂ ಕೇರಳದವ್ರೆ. ಎಸ್. ಆಮೇಲೆ ಅವ್ರು ಇನ್ನೊಂದು ಹೇಳ್ತಾ ಇದ್ರು, ಅವರು ತಿಂಗಳಿಗೆ 11,000 ತನಕ ದುಡಿತಾರೆ ಅಂತ ಅನ್ಕೊಳ್ಳಿ. 11,500 ದಿರಮ್, ಆಯ್ತಾ. ಅಂದ್ರೆ ಇಂಡಿಯಾದ ಎಷ್ಟಾಗುತ್ತೆ? ಒಂದು 2.4 ಆಗುತ್ತೆ. ಹಾ ಸರಿ, 2.5 ಲಕ್ಷ ದುಡಿತಾರೆ ಅಂತ ಅನ್ಕೊಳ್ಳಿ ಇಂಡಿಯಾದು. ಅದರಲ್ಲಿ ಅವ್ರಿಗೆ ಬರೋ ತಿಂಗಳು ಸಂಬಳ ಎಷ್ಟು ಅಂದ್ರೆ, ಇಷ್ಟು ಟಾರ್ಗೆಟ್ ಇದೆ ಅವ್ರ ಹತ್ರ, 9,000 ದಿರಮ್ಗಿಂತ ಜಾಸ್ತಿ ದುಡಿಬೇಕು. ಇವರು ಹೋದ ತಿಂಗಳು 11,500 ದುಡಿದಿದಾರಂತೆ. ಸೊ ಅವ್ರಿಗೆ ಬಂದಿದ್ದು ಸಂಬಳ 4,500 ಅಂದ್ರೆ 4.5 ಅಂದ್ರೆ ಅರೌಂಡ್ 90,000 ಸುಮಾರಾಗಿ ಅಷ್ಟು ಬಂದಿದೆ. ಸೊ ಟ್ಯಾಕ್ಸಿ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರ ಜೀವನ ಈ ತರ ಇರುತ್ತೆ ಇಲ್ಲಿ. ಅದು ಅಲ್ಲದೆ ಅವ್ರು ಹೇಳಿದ್ರು, ಅಕಸ್ಮಾತ್ ನೀವು 9,000ಕ್ಕಿಂತ ಕಮ್ಮಿ ದುಡಿದ್ರೆ ನಿಮಗೆ ಬರೋದು ಬೇಸಿಕ್ ಸ್ಯಾಲ್ರಿ ಅಂದ್ರೆ 800, 1,000 ದಿರಮ್ ಅಷ್ಟೇ ಬರೋದು ಬೇಸಿಕ್ ಸ್ಯಾಲ್ರಿ. ಅದು ಬಿಟ್ಟು ಇವ್ರಿಗೆ ಟ್ಯಾಕ್ಸಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಅವರೇ ವ್ಯವಸ್ಥೆ ಇದೆ. ಕೆಲವೊಂದು ವಿಚಾರಗಳು ನಿಮಗೂ ಗೊತ್ತಾಗ್ಲಿ ಅಂತ ಇನ್ನೂ ನಿದ್ದೆ ಮಾಡೋ ಟೈಮ್. ಓಕೆ, ಇವಾಗ ಅಲ್ಲಿನ ಪೆರಿಫೆರಿ ಏರಿಯಾದಲ್ಲಿದ್ದೀವಿ. ನೋಡ್ತಾ ಇದ್ದೀರಾ ದೊಡ್ಡ ದೊಡ್ಡ ಮನೆಗಳು ಆ್ಯಂಡ್ ಅದಕ್ಕೆ ದೊಡ್ಡ ದೊಡ್ಡ ಕಂಪೌಂಡ್. ಅಲ್ಲಿನ ಲೋಕಲ್ ಜನರು ಇದ್ದಾರಲ್ಲ, ಅವರ ಒಂದು ಮನೆ ಈ ರೀತಿ ಇರುತ್ತೆ. ಹಾಗೆಯೇ ಅಲ್ಲಿನ ಗ್ರೀನ್ ಸಿಟಿ ಅಂತಾನೂ ಕರೀತಾರೆ, ಯಾಕಂದ್ರೆ ಇಲ್ಲಿರುವಷ್ಟು ಮರ ಗಿಡಗಳು ದುಬೈನಲ್ಲೂ ಇಲ್ಲ, ಅಬುಧಾಬಿನಲ್ಲೂ ಇಲ್ಲ. ಸೊ ಜಾಸ್ತಿ ಜನ ಅಲ್ಲಿಂದ ಇಲ್ಲಿಗೆ ಬರ್ತಾರಲ್ವಾ, ಸೊ ತುಂಬಾ ಇಷ್ಟಪಡ್ತಾರೆ ಇವ್ರನ್ನ ನೋಡಿ. ಸೊ ನಾವು ಕೂತಿರೋ ಟ್ಯಾಕ್ಸಿ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು 20 ರಿಂದ 25 ಲಕ್ಷ ಇಲ್ಲಿ. ಬಟ್ ಇದೇ ಕಾರ್ ಇಂಡಿಯಾದಲ್ಲಿ 40 ರಿಂದ 45 ಲಕ್ಷ ಆಗುತ್ತೆ, ಟೊಯೋಟೋ ಕ್ಯಾಮ್ರಿ ಅಂತ. ಸೊ ಇಲ್ಲಿ ನೋಡಿ, ಈ ಟ್ಯಾಕ್ಸಿ ಡ್ರೈವರ್ ಓಡಿಸ್ತಾ ಇದ್ದಾರಲ್ಲ, ಇಲ್ಲಿ ಇವರ ಮೀಟರ್ ಇದೆ, ಇವ್ರು ಎಲ್ಲಿದ್ದಾರೆ ಅಂತ ಎಲ್ಲ ಟ್ರ್ಯಾಕ್ ಮಾಡ್ಬೋದು. ಪ್ರತಿದಿನ ಇವ್ರು ಏನು ದುಡಿತಾರೆ ಅದನ್ನು ಹೋಗ್ಬಿಟ್ಟು 4 ಗಂಟೆ ಒಳಗಡೆ ಅವರ ಓನರ್ಸ್ಗೆ ದುಡ್ಡನ್ನ ಕೊಡಬೇಕು. ಅವರ ಏಜೆನ್ಸಿ ಆಫೀಸ್ ಇರುತ್ತೆ, ಕೊಟ್ಟಿಲ್ಲ ಅಂದರೆ 25 ದಿರಮ್ ಫೈನ್ ಹಾಕ್ತಾರಂತೆ, ಅಂದರೆ 500 ರೂಪಾಯಿ. ಸೊ ಇವತ್ತು ಕೊಡೋಕ್ಕಾಗಿಲ್ಲ, ನಾನು ದೂರ ಇದ್ದೀನಿ ಅಂತ ಇನ್ಫಾರ್ಮ್ ಮಾಡಿದ್ರೆ ನಾಳೆ ಕೊಡಬೇಕಾಗುತ್ತೆ. ಅದು ಅವ್ರು ನಿಜ ಹೇಳ್ತಾರೆ ಇಲ್ವಾ ಅಂತಲೂ ಟ್ರ್ಯಾಕ್ ಮಾಡ್ತಾರೆ. ಇವಾಗಷ್ಟೇ ನಮ್ಮ ಟ್ಯಾಕ್ಸಿ ಡ್ರೈವರ್ ಇದನ್ನು ತಿಳಿಸಿದ್ರು. ಈ ದೇಶದಲ್ಲಿ ಇವತ್ತು ಟ್ಯಾಕ್ಸಿ ಡ್ರೈವರ್ಸ್ ಸಂಪಾದನೆ ಹೇಗೆ ಅಂತ ತಿಳಿಸ್ದೆ. ಇದೇ ರೀತಿ ನನಗೆ ಬೇರೆ ಕೆಲಸದ ಬಗ್ಗೆ ಡೀಟೇಲ್ಸ್ ಗೊತ್ತಾದರೆ ಅದನ್ನು ಕೂಡ ತಿಳಿಸ್ತೀನಿ. ಹಾಗೆಯೇ ನಾನು ಮಾತಾಡಿ ಚೆನ್ನಾಗಿ ನಿದ್ದೆ ಮಾಡಿದೆ ನೋಡಿ. ಎದ್ದೇಳಿಸ್ಬೇಕಾದ್ರೆ ನಾನು ರೀಚ್ ಆಗಿದ್ದು ಅಬುಧಾಬಿಗೆ. ಸೊ ಬಂದಿರುವಂಥ ಹೋಟೆಲ್ ಕಾನ್ರಾಡ್ ಅಬುಧಾಬಿ. ಇಲ್ಲಿ ನಮಗೆ ಉಡುಪಿಯವರೊಬ್ಬರು ಸಿಕ್ಕಿದ್ರು, ಯಾರು ಏನು ಅಂತ ಹಾಗೆ ನೋಡ್ತಾ ಇರಿ, ನಿಮಗೂ ಗೊತ್ತಾಗುತ್ತೆ. ಲುಕ್ at this place, it's fantastic ಅಲ್ವಾ? ಹೋಟೆಲ್ ಕಾರ್ನರ್ ಬರುತ್ತೆ, ಫ್ರೀ ಸ್ಟ್ಯಾಂಡಿಂಗ್ ಬಾತ್ ಟಬ್ ಇರುತ್ತೆ. ಲೇಡೀಸ್ಗೆ ಜೀವ ಅದು ದುಬೈಯಿಂದ ಬರ್ತಾರೆ ರೂಮ್.
ಯಾಕೆ ಬಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಾ? ಕನ್ನಡದವ್ರು ಸಿಕ್ಕಿದ್ದಾರೆ. ಇಲ್ಲಿ ನೋಡಿ, ಅಬುದಾಬಿನಲ್ಲಿ ಕನ್ನಡದವ್ರು ಸಿಕ್ಕಿದ್ದಾರೆ ಕಾನ್ರಾಡ್ ಹೋಟೆಲ್ಸ್ ಅಲ್ಲಿ. ಪ್ರತಿಯೊಂದು ಪ್ರಾಪರ್ಟಿಗೆ ಹೋದಾಗ ಪ್ರತಿ ಸತಿ ಒಂದು ಹೊಸ ಅನುಭವ, ಅಂತಹ ಒಂದು ಅನುಭವ ಇವತ್ತು ಈ ಸತಿ ಒಂದು ಕಾನ್ರಾಡ್ ಪ್ರಾಪರ್ಟಿಗೆ ಬಂದಾಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇಟ್ಸ್ ಬ್ಯೂಟಿಫುಲ್ ಎಂಟ್ರಿನೇ. ಲೆಟ್ಸ್ ಗೋ ಚೆಕ್ ಇನ್. ನಮಗೆ ಕಾರ್ನರ್ ರೂಮ್ ಕೊಟ್ಟಿದ್ದಾರೆ. ಓ ಮೈ ಗಾಡ್, ದಿಸ್ ಇಸ್ ಟೂ ಸ್ಮಾಲ್ ಅಲ್ಲ? ಡು ಯು ಲೈಕ್ ದಿಸ್ ರೂಮ್? ನೋಡು ನಿಮಗೆ ಏನಾದರೂ. This is too small. This is absolutely small. But the bathroom is to die for. What the hell? What is this? ನಮ್ಮ ರೂಮ್ ಇಂದ ಈ ವ್ಯೂ, ಇನ್ಫ್ಯಾಕ್ಟ್ ಇದು ನಮ್ಮ ಬಾತ್ರೂಮ್ ಇಂದ ವ್ಯೂ. This is our bathroom. ಇದು ನಮ್ಮ ಬೆಡ್ರೂಮ್, ಬಟ್ ವಿ ಡೆಫಿನೆಟ್ಲಿ ವಾಂಟ್ ಅ ಬಿಗರ್ ರೂಮ್, ಸೊ ಬದಲಾಯಿಸ್ತಾ ಇದ್ದೀವಿ ರೂಮ್ನ. ಸೊ ರಿಸೆಪ್ಷನಲ್ಲಿ ಇದ್ರಲ್ಲ ಅವ್ರು ಕನ್ನಡದವರು, ಅವ್ರ ಹೆಸರು ರಕ್ಷಿತ್ ಅಂತ. ಅವ್ರು ಹೇಳಿದ್ರು ಇಲ್ಲಿರುವಂತಹ ಒಂದು ರೂಮ್ ಬೆಸ್ಟ್ ಆಗಿದೆ, ಅದರಲ್ಲಿ ಬಾತ್ರೂಮ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ. ಅಲ್ಲಿ ಸ್ಪೀಕರ್ ಬೇರೆ ಇರುತ್ತೆ, ಸೊ ನೀವು ಎಂಜಾಯ್ ಮಾಡ್ಬೋದು ನಿಮ್ಮ ಫೇವ್ರೆಟ್ ಮ್ಯೂಸಿಕ್ನ ಕೇಳ್ಕೊಂಡು. ಹೌದು, ನಮಗೆ ರೂಮ್ ಸೈಜ್ ಚಿಕ್ಕದ ಅನ್ನಿಸ್ತು. ಬಾತ್ರೂಮ್ ವ್ಯೂ ಹೇಗಿತ್ತು? ಬಾತ್ರೂಮ್ ಸಕ್ಕದಾಗಿದೆ, ಎಕ್ಸ್ಟ್ರಾರ್ಡಿನರಿ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ಅವ್ರು ನಮಗೆ ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಈ ರೂಮ್ ಹೇಗಿದೆ ಅಂತ. ಇನ್ನೊಂದು ರೂಮಿಗೆ ಎಂಟ್ರಿ ಕೊಡ್ತಾ ಇದೀವಿ. ದೀಪು ಅವ್ರಿಗೆ ಇಷ್ಟ ಆದ್ರೆ ಈ ರೂಮ್. ದೀಪು ವಾಂಟ್ಸ್ ಅ ಬಿಗ್ ರೂಮ್. ಹೌ ಡು ಯು ಲೈಕ್ ಇಟ್? ಅದನ್ನ ನೋಡಿದ್ಮೇಲೆ ದಿಸ್ ಬಾತ್ರೂಮ್ ಇಸ್ ಬೋರಿಂಗ್. ಹೌ ಡು ಯು ಲೈಕ್ ಇಟ್? room is better, right? Yeah, I think the room is better. Oh wow, ಅವ್ರು ಎಷ್ಟು ಚೆನ್ನಾಗಿರುವಂಥ ವ್ಯೂ ಕೊಟ್ಟಿದ್ದಾರೆ. ಇಲ್ಲೂ ಅಲ್ಲಿ ಬಾತ್ರೂಮ್ ವ್ಯೂನೇ ಇಲ್ಲಿ ಕೊಟ್ಟಿದ್ದಾರೆ ಅಲ್ಲ? This is better. We should opt for this. ಕ್ವಿಕ್ ಆಗಿ ನಮ್ಮ ರೂಮ್ನ ಒಂದು ಗ್ಲಿಮ್ಸ್ ನಿಮಗೂ ತೋರಿಸ್ತೀನಿ. ನಾವು ತಗೊಂಡಿರೋದು ಹಾಫ್ ಬೋಟ್ ಪ್ಯಾಕೇಜ್. ಸೊ ನಮಗೆ ಕಾಂಪ್ಲಿಮೆಂಟ್ರಿ ಫ್ರೂಟ್ಸ್ ಆ್ಯಂಡ್ ವೈನ್ ಕೂಡ ಇಟ್ಟಿದ್ರು. ಅದ್ರ ಜೊತೆಗೆ ನಮಗೆ ಬ್ರೇಕ್ಫಾಸ್ಟ್, ಡಿನ್ನರ್ ಅಥವಾ ಲಂಚ್ ಇದು ಎರಡರಲ್ಲಿ ಒಂದು ಆಪ್ಷನ್ನ ಆಯ್ಕೆ ಮಾಡ್ಬೋದು. ಹಸ್ಬೆಂಡ್, ಓ ಹಸ್ಬೆಂಡ್, ಡು ಯು ಅಪ್ರೂವ್ ದ ರೂಮ್? ಚೆನ್ನಾಗಿದ್ಯಾ? ರೂಮ್ ವ್ಯೂ ಸಕ್ಕತ್ತಾಗಿದೆ. ಚಿನ್ನದ ಬಾಕ್ಸು ನೋಡಿ, ಹೇರ್ ಡ್ರೈಯರ್. ಇಲ್ಲ, ರೂಮ್ ಇಂದ ದೊಡ್ಡದು ಮಾಡ್ಬೋದು. ಕೇಳಿಸ್ಕೊಟ್ರಾ? ರೂಮ್ ಎಷ್ಟು ದೊಡ್ಡ, ಏನ್ ಮಾಡ್ಬೇಕಾಗಿತ್ತು? ಇನ್ನ ದೊಡ್ಡ ರೂಮ್. ಎಷ್ಟು ದೊಡ್ಡದು? ಇದ್ರು ಡಬಲ್. ಎಲ್ಲ ಹೋಗ್ತಾ ಹೋಗ್ತಾ ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಇವಾಗ ಯಾವ ರೂಮ್ಗೆ ಹೋದ್ರೂ ಚಿಕ್ಕದೇ ಅನ್ಸುತ್ತೆ ನನಗೆ. ಇಲ್ಲ ಇನ್ಮೇಲೆಲ್ಲ ಓಕೆ ದೊಡ್ಡದು. ಇದಕ್ಕಿಂತ ಲವ್ಲಿ ಅಲ್ಲ? ದೊಡ್ಡ ಮಿರರ್ ಇದೆ. I love the angle of mirror. ಒಂದು ಮಿರರ್ ಕತ್ಕೊಂಡು ಹೋಗೋಣ. ಅಂತೂ ಇಂತೂ ನಮ್ಮ ರೂಮ್ ಯಾವುದು ಅಂತ ಡಿಸೈಡ್ ಆಯಿತು. ಹೀಗಿರಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ಥಿಂಗ್, ಚೆಕ್ ಇನ್ ಆದಮೇಲೆ ತಂದಿರುವಂಥ ಎಲ್ಲ ಐಟಮ್ಸ್ನ ಅನ್ಪ್ಯಾಕ್ ಮಾಡಬೇಕು. ಆ ಒಂದು ಶೆಲ್ಫಲ್ಲಿಟ್ಟರೆ ಸಮಾಧಾನ, ಯಾಕಂದರೆ ಈಸಿ ಆಗುತ್ತೆ. ಬಟ್ಟೆ ಜೋಡಿಸೋ ಜಾಗದಲ್ಲಿ ಬಟ್ಟೆ, ಹಾಗೆಯೇ ಆಕ್ಸೆಸರೀಸ್, ಮೇಕಪ್ ಇಡುವಂಥ ಜಾಗದಲ್ಲಿ ಅದನ್ನೆಲ್ಲ ಇಡೋದು. ಬಾತ್ರೂಮ್ನಲ್ಲಿ ಏನು ಇಡಬೇಕು, ನಮ್ಮ ಶೇವಿಂಗ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಅದನ್ನೆಲ್ಲ ಅಲ್ಲಿ ಜೋಡಿಸೋದು. ಈ ಥರ ನೀಟಾಗಿ ಆ ಜಾಗದಲ್ಲಿ ಅದನ್ನು ಇಟ್ಟರೆ ದೀಪು ಅವ್ರಿಗೆ ಏನಾದರೂ ಬೇಕಿದ್ರೆ ನನ್ನನ್ನು ಕೇಳುವಂಥ ಕೆಲಸನೂ ಉಳಿಯುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತಲ್ವ ಅವ್ರ ಹೆಂಡತಿ ಎಲ್ಲಿ ಇಡೋದು ಅಂತ. ಸೊ ಇಟ್ ಮೇಕ್ಸ್ ಥಿಂಗ್ಸ್ ವೆರಿ ಈಸಿ ಫಾರ್ ಬೋತ್ ಆಫ್ ಅಸ್. ಶೂಸ್ನೆಲ್ಲ ಹಾಗೆ ಅರೇಂಜ್ ಮಾಡಿ ಸರಿ ವರ್ಕೌಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇಲ್ಲಿ ಆ ಕಾರ್ಪೆಟ್ಗೆ ನನಗೆ ಸ್ಕಿಪ್ಪಿಂಗ್ ಮಾಡೋದಕ್ಕೆ ಆಗಲೇ ಇಲ್ಲ. ನಾನು 100 ಸ್ಕ್ವಾಟ್ಸ್ ಮಾಡಿದೆ. ಓಕೆ, ಪರವಾಗಿಲ್ಲ, ಏನಾದರೂ ಒಂದು ಮಾಡೋದ್ನೆಲ್ಲ ವರ್ಕೌಟ್ ಅಂತ ಸಮಾಧಾನ ಆಯಿತು. ಇಲ್ಲಿಂದ ನಾವು ಡಿನ್ನರ್ಗೆ ಅಂತ ಹೊರಟ್ವಿ. ಆ ಒಂದು ಸ್ಟೇರ್ಸ್ ಇದೆಯಲ್ಲ, ಬ್ಯೂಟಿಫುಲ್ ಆಗಿತ್ತು. ಸೊ ನಮ್ಮ ಡಿನ್ನರ್ ಪ್ಲೇಸ್ ಬಂದುಬಿಟ್ಟು ರೋಸ್ ವಾಟರ್. ಇಲ್ಲಿ ಬುಫೆ ಆಪ್ಷನ್ಸ್ ಇತ್ತು.
ಆ್ಯಕ್ಚುಲಿ ನಾವು ಬಂದಿರುವಂಥ ಪ್ರಾಪರ್ಟಿ ಇದೆಯಲ್ಲ, ಇದು ಅಬುದಾಬಿಯ ಎತ್ತರವಾದಂಥ ಬಿಲ್ಡಿಂಗ್. ಇಲ್ಲಿ ಅಬ್ಸರ್ವೇಷನ್ ಡೆಕ್ ಅಂತ ಇದೆ. ಹೇಗೆ ದುಬೈನಲ್ಲಿ ಬುರ್ಜ್ ಖಲೀಫಾ ಇದೆ, ಹಾಗೆ ಇಲ್ಲೊಂದು ಡೆಕ್ ಇದೆ. ಆ್ಯಂಡ್ ಇಲ್ಲಿ ಈ ಹೋಟೆಲ್ಗೆ ಅಟ್ಯಾಚ್ ಆಗಿ ಮಾಲ್ ಬೇರೆ ಇದೆ. ಆ್ಯಂಡ್ ಇವಾಗಷ್ಟೇ ಡಿಸ್ಕವರಿ ಮಾಡಿದ್ವಿ. ಈ ರೆಸ್ಟೋರೆಂಟಲ್ಲಿ ನಮ್ಮ ಮೆಂಬರ್ಶಿಪ್ ಮೇಲೆ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಇದು ಡೈಮಂಡ್ ಮೆಂಬರ್ಸ್ಗೆ, ಹಾಗೆಯೇ ಇಲ್ಲಿ ಉಳಿದಿರುವಂಥ ಬೇರೆ ಮೆಂಬರ್ಸ್ಗೆ. ಇದೇನಿದು ಚಾಕ್ಲೇಟ್ಸಾ? ಅಲ್ಲ, ಬಟರ್. ಇದೇನು ಗೊತ್ತಾ, ಇಷ್ಟೊಂದು ದೊಡ್ಡದು ಇವೆಲ್ಲ ಬ್ರೆಡ್ ನೋಡಿ, ಎಷ್ಟು ದೊಡ್ಡ ಬ್ರೆಡ್ ಇದೆಯಲ್ಲ ಬಂಗಾರ. ವಿ ವೇರ್ ಹ್ಯಾಪಿ. ಯಾಕೆ ಗೊತ್ತಾ, ಇಲ್ಲಿ ವೆಸ್ಟರ್ನ್ ಆ್ಯಂಡ್ ಕಾಂಟಿನೆಂಟಲ್ ಫುಡ್ ಸ್ಟೈಲ್ ಜೊತೆಗೆ ನಮ್ಮ ಇಂಡಿಯನ್ ಫುಡ್ ಸ್ಟೈಲ್ ಕೂಡ ಸ್ಪೆಸಿಫಿಕ್ ಆಗಿತ್ತು. ಇಲ್ಲಿ ನೋಡಿ, ಇಂಡಿಯನ್ ಚಾಟ್ ಸ್ಟೇಷನ್ ಕೂಡ ಮಾಡಿದ್ದಾರೆ. ಇದು ಮಜಾ ಇರೋದು ನೋಡಿ. ಇದು ನನ್ನ ಡಿನ್ನರ್ ಪ್ಲೇಟ್. ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ರೈಸ್ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ರೈಸ್ ಫಾರ್ ಒಂದು 2-3 ಸ್ಪೂನ್ ರೈಸ್ ಇದೆ. ಇದೇನಕ್ಕೆ? ಪನ್ನೀರ್ ಬಟರ್ ಮಸಾಲ, ಆಮೇಲೆ ಸ್ಟಿರ್ ವೆಜಿಟೇಬಲ್ಸ್ ಆ್ಯಂಡ್ ಇದು ವೆಜ್ ಸೂಶಿ. ಓಕೆ, ದೀಪು ಅವರು ವೆಜ್ ಐಟಮ್ಸ್ ತೊಗೊಂಡಿದ್ದಾರೆ. ಓಕೆ, ಲೆಟ್ಸ್ ಎಂಜಾಯ್. ಲುಕ್ ಎಟ್ ನಮ್ಮ ದೀಪು. ಎಲ್ಲಿ ಹೋದರೂ ಅವರ ಕಂಫರ್ಟ್ ವೇಯಲ್ಲೇ ಅವ್ರು ತಿಂತಾರೆ. ದ್ಯಾಟ್ಸ್ ದ ಬೆಸ್ಟ್ ಆ್ಯಟಿಟ್ಯೂಡ್. ಡಸಂಟ್ ಮ್ಯಾಟರ್ 5 ಸ್ಟಾರ್ ಆರ್ 1 ಸ್ಟಾರ್ ಹೋಟೆಲ್ ಅಲ್ವಾ? ತಿನ್ಬೇಕಾದ್ರೆ ಸ್ಪೂನಲ್ಲೆಲ್ಲ ಇಟ್ಕೊಂಡು ಅಲ್ಲಿ ಇಲ್ಲಿ ಮಾಡೋಕ್ಕಾಗಲ್ಲ. ಬಟ್ ಡಿಪೆಂಡ್ಸ್ ಆನ್ ಪ್ರಾಕ್ಟಿಸ್. ಲೈಕ್ ಐ ಎಂಜಾಯ್ ಈಟಿಂಗ್ ಇನ್ ಸ್ಪೂನ್. ಅಲ್ಲ, ಅದೇ ಅವ್ರವ್ರ ಕಂಫರ್ಟ್ ಹೆಂಗಿದೆ ಹಂಗೆ ತಿನ್ಬೇಕು. ಯಾ, ನಾವು ವೆಜ್ ಅಲ್ವಾ ಇವಾಗ, ಸೊ ಪನ್ನೀರ್ ಬಟರ್ ಮಸಾಲ ಮಾಡಿದ್ದಾರೆ. ಹೇಗಿದೆ ಬೇಬಿ? ಓಕೆ. ಆಲ್ ರೈಟ್, ಐ ಹೋಪ್ ಅ ಕ್ಯಾಶುವಲ್ ವ್ಲಾಗ್ ಫಾರ್ ಯು ಕ್ಯಾಶುವಲ್ ಸಂಡೇ ಚೆನ್ನಾಗಿತ್ತು ಅಂತ. ಐ ಡೋಂಟ್ ನೋ, ಈ ವಿಡಿಯೋ ಎಡಿಟ್ ಮಾಡಿದ್ಮೇಲೆ ನನಗೂ ಗೊತ್ತಾಗುತ್ತೆ ಈ ವಿಡಿಯೋ ಹೆಂಗೆ ಬಂದಿರುತ್ತೆ ಏನಂತ. ಊಟ ಆಯಿತು, ನಾವು ಬ್ಯಾಕ್ ಟು ರೂಮ್, ನಿದ್ದೆ ಮಾಡೋದು ಆರಾಮದಲ್ಲಿ. ಐ ಗಾಟ್ ಅ ಬನಾನಾ. ಕತ್ಲೆ ಇತ್ತು. ಓಕೆ, ಇವಾಗ ಲೈಟ್. ವೆರಿ ಸ್ಮಾರ್ಟ್. ಎನಿವೇಸ್, ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡಿದ್ರೆ ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್. ಬಾಯ್.